ಖಾಸಗಿ ವ್ಯಕ್ತಿಯೊಬ್ಬರ ಬಾವಿಯೊಳಗೆ ಶೌಚಾಲಯದ ಕೊಳಚೆ ನೀರು ಹರಿದು ಬರ್ತಾ ಇರುವ ಆತಂಕಕಾರಿ ವಿಚಾರ ಗಮನಕ್ಕೆ ಬಂದಿರುವ ಹಿನ್ನೆಲೆಯಲ್ಲಿ ಪರಿಸರವಾಸಿಗಳಿಂದ ವ್ಯಾಪಕವಾಗಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕುಂಜತ್ತೂರು ಹಳೆಯ ಆರ್ಟಿಒ ರಾಷ್ಟ್ರೀಯ ಹೆದ್ದಾರಿಯಲ್ಲಿರುವ ಖಾಸಗಿ ವ್ಯಕ್ತಿಯೊಬ್ಬರ ಬಾವಿಗೆ ಸಮೀಪದ ತುಮಿನಾಡು ಲಕ್ಷಂವೀಡು ಕಾಲೋನಿ ಪರಿಸರದಿಂದ ಮಳೆ ನೀರು ಹರಿದು ಹೋಗಲು ಸಮೀಪದ ಮಸೀದಿ ವತಿಯಿಂದ ನಿರ್ಮಿಸಲಾದ ಚರಂಡಿಯೊಳಗಿನಿಂದ ಶೌಚಾಲಯದ ನೀರನ್ನ ಹರಿಯಲು ಬಿಡ್ತಾ ಇರುವುದಾಗಿ ದೂರಲಾಗಿದೆ. ಈ ವಿಚಾರವನ್ನ ಸ್ಥಳೀಯ ವಾರ್ಡ್ ಸದಸ್ಯೆಯ ಗಮನಕ್ಕೆ ತಂದಿದ್ರೂ ಯಾವುದೇ ಪ್ರತಿಕ್ರಿಯೆ ಇಲ್ಲ ಅಂತ ಹೇಳಲಾಗಿದೆ. ಶೌಚಾಲಯದ ನೀರು ಹರಿದು ಬರ್ತಾ ಇರುವ ಹಿನ್ನೆಲೆಯಲ್ಲಿ ಮಸೀದಿಗೆ ಪ್ರಾರ್ಥನೆಗೆ ಆಗಮಿಸುವವರಿಗೂ ಕೂಡ ಸಾಂಕ್ರಾಮಿಕ ರೋಗದ ಭೀತಿ ಎದುರಾಗಿದೆ. ಈ ಪರಿಸರ ಇದೀಗ ದುರ್ಗಂಧಮಯವಾಗಿದ್ದು ಯಾತ್ರಿಕರು ಮೂಗು ಮುಚ್ಚಿಕೊಂಡು ನಡೆಯಬೇಕಾದ ಪರಿಸ್ಥಿತಿ ಎದುರಾಗಿದೆ. ಸ್ಥಳೀಯ ನಿವಾಸಿಗಳಿಗೆ ವಾರ್ಡ್ ಸದಸ್ಯೆ ಪಂಚಾಯತ್ ವತಿಯಿಂದ ಪರ್ಯಾಯ ವ್ಯವಸ್ಥೆ ಮಾಡಿಕೊಡಬೇಕಾಗಿರುವುದು ಅನಿವಾರ್ಯ ಅನ್ನೋದಾಗಿ ಸ್ಥಳೀಯರು ಹೇಳ್ತಾ ಇದ್ದಾರೆ. ಸಂಬಂಧಪಟ್ಟವರು ಕೂಡಲೇ ಇತ್ತ ಗಮನ ಹರಿಸಬೇಕು ಅನ್ನುವಂತಹ ಆಗ್ರಹ ವ್ಯಾಪಕವಾಗಿ ವ್ಯಕ್ತವಾಗಿದೆ.